ದೇಶದ 74ನೇ ಸ್ವಾತಂತ್ರ್ಯದ ಶುಭಾಶಯಲು. ಸ್ವಾತಂತ್ರ್ಯಕ್ಕೆ ಬೋಡಾದು ಬಲಿದಾನ ಹೋರಾಟ ಮಲ್ತಿನ ಮಹಾನ್ ವ್ಯಕ್ತಿలను ನೆಂಪು ಮಲ್ತೊನ್ನವು ನಮ್ಮ ಕರ್ತವ್ಯ. ಇನಿ ಇಡೀ ದೇಶ ಕೊರೋನಾದ ಸಂಕಷ್ಟನ ಸಮರ್ಥವಾದ ಎದುರಿಸಾದನು. ನಮ್ಮ ಮಾತೆರ್ಲ ನಮ್ಮ ಜವಾಬ್ದಾರಿలను ಬಾರಿ ಪೊರ್ಲುಡೆ ನಿಭಾಯಿಸಾದು ದುಂಬಗ್ಲ ದೇವೆರಿನಂಕ್ ಅನುಗ್ರಹ ಮಲ್ಪಡು ಮಾತ್ರೆಗ್ಲ ಎಡ್ಡೆ ಆವಡು ಪಂಡದು. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ 74ನೇ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊಡ್ತಾರೆ. ಸೋಮೇಶ್ವರ ಪುರಸಭೆ ಆಟನೆ ಮಲ್ತಿನ 74ನೇ ಸ್ವಾತಂತ್ರ್ಯೋತ್ಸವದ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಧ್ವಜಾರೋಹಣ ನಡಪಾದ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. नायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाथा जनगण मंगलदायक जय हे भारत भाग्य विधाता, जय हे जय हे जय हे जय 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 हे. बोलो भारत माता की जय, बोलो भारत माता की जय, बोलो भारत माता की जय. ತಮಗೆಲ್ಲರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿನ ಈ ಸ್ವಾತಂತ್ರ್ಯ ತಂದುಕೊಡಲಿಕ್ಕೆ ನಮಗೆಲ್ಲ ನಮ್ಮನ್ನೆಲ್ಲ ಈ ಸ್ವಾತಂತ್ರ್ಯದ ದಿನದಂದು ನೆನಪಿಸ್ಕೊಳ್ಳುವಂಥ ಮಹಾನ್ ವ್ಯಕ್ತಿಗಳನ್ನು ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ದೇಶಕ್ಕೆ ಬಂದೊದಗಿದ ಮಹಾಮಾರಿ ಕೋವಿಡ್-19 ಇದನ್ನು ಈಗಾಗಲೇ ದೇಶ ಬಹಳ ಸಮರ್ಥವಾಗಿ ನಿರ್ವಹಿಸಿದೆ. ಇನ್ನು ಮುಂದೆ ಕೂಡ ಇದನ್ನು ಸಂಪೂರ್ಣವಾಗಿ ನಿರ್ವಹಿಸುವಂಥ ಶಕ್ತಿಯನ್ನು ನಮಗೆಲ್ಲರೂ ಭಗವಂತನಿಗೆ ಕೊಡಲಿ ಅಂತ ಈ ದಿನದಲ್ಲಿ ನಾನು ಹಾರೈಸ್ತೇನೆ. ಜೊತೆಗೆ ಸೋಮೇಶ್ವರ ಪುರಸಭೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ವರ್ಷವಷ್ಟೇ ಮೇಲ್ದರ್ಜೆಗೇರಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ನಾವು ಸಮರ್ಥವಾಗಿ ನಿರ್ವಹಿಸಿದ್ದೇವೆ ಅಂತ ಹೇಳುವಂಥ ತೃಪ್ತಿ ಕೂಡ ನಮಗಿದೆ. ಇನ್ನು ಮುಂದೆ ಕೂಡ ಇಲ್ಲಿ ಪುರಸಭಾ ವತಿಯಿಂದ ಯಾವುದೇ ಸೌಲಭ್ಯಗಳು ಸಿಗ್ತದೆ ಅಂತಾದರೆ ಅದನ್ನು ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪುರಸಭಾ ಮುಖ್ಯಾಧಿಕಾರಿಯಾಗಿ ನನ್ನೆಲ್ಲ ಸಿಬ್ಬಂದಿಗಳೊಂದಿಗೆ ಖಂಡಿತವಾಗಿಯೂ ಅದನ್ನು ನಿರ್ವಹಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನಮಗೆಲ್ಲರಿಗೂ ಕೋವಿಡ್-19 ಇದರ ಜವಾಬ್ದಾರಿಯನ್ನು ಕೂಡ ನಮಗೆ ಜಿಲ್ಲಾಡಳಿತ ನೀಡಿದೆ. ಇದನ್ನು ಕೂಡ ನಾವೆಲ್ಲರೂ ಇಷ್ಟು ದಿನದ ಒಳಗೆ ನಿಮ್ಮೆಲ್ಲರ ಸಹಕಾರದಿಂದ ನಾವು ಸಮರ್ಥವಾಗಿ ನಿರ್ವಹಿಸಿದ್ದೇವೆ. ಇನ್ನು ಮುಂದೆ ಕೂಡ ಈ ನಿಟ್ಟಿನಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರಿಕೊಳ್ತೇನೆ. ಹಾಗೆಯೇ ಪುರಸಭೆಗೆ ಹೊಸದಾಗಿ ನೇಮಕಗೊಂಡ 6 ಜನ ಪೌರ ಕಾರ್ಮಿಕರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ. ನಿಮ್ಮಿಂದಾಗಿ ಸೋಮೇಶ್ವರ ಪುರಸಭೆ 90% ಸ್ವಚ್ಛ ಸುಂದರ ಪುರಸಭೆಯಾಗಿ ಮೂಡಿ ಬಂದಿದೆ. ಇದಕ್ಕೆ ನಿಮ್ಮ ಕೆಲಸವನ್ನು ನಾವು ಖಂಡಿತವಾಗಿಯೂ ನೆನಪಿಸ್ಕೊಳ್ತೇವೆ. ಹಾಗೆಯೇ ನಿನ್ನೆ ದಿನ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನ್ ಮಾಡಿದರು. ಆದರೆ ಮಳೆ ರಾತ್ರಿ ಬಂದ ಕಾರಣ ಸ್ವಲ್ಪ ಅವ್ಯವಸ್ಥೆಗೊಂಡಿದೆ. ಅದನ್ನು ಕೂಡ ಇವತ್ತು ಬೆಳಿಗ್ಗೆ 6 ಗಂಟೆಯೊಳಗೆ ಬಂದು ಮತ್ತೊಮ್ಮೆ ಕಾವೇರಿ ಲಯನ್ಸ್ ಕ್ಲಬ್ನವರು ಬರ್ತಾರೆ ಅಂತ ಹೇಳಿ ಅವರನ್ನೆಲ್ಲ ವೆಲ್ಕಮ್ ಮಾಡಲಿಕ್ಕೆ ಸಾಕಷ್ಟು ಹೆಚ್ಚುವರಿ ಕೆಲಸವನ್ನು ನೀವತ್ತು ಮಾಡಿದ್ದೀರಿ. ನಿಮಗೆ ಪುರಸಭೆ ಖಂಡಿತವಾಗಿಯೂ ಧನ್ಯವಾದಗಳನ್ನು ಹೇಳ್ತದೆ. ಜೊತೆಗೆ ನಮ್ಮೊಂದಿಗೆ ಇವತ್ತು ಕಾವೇರಿ ಲಯನ್ಸ್ ಕ್ಲಬ್ನವರು ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ ಕಲ್ಪನಾ ಅಶ್ವಕ್ AJ ಹಾಸ್ಪಿಟಲ್ನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಭಾರತಿ ರಾವ್ ಇದ್ದಾರೆ, ನಿವೃತ್ತ ಗೌರ್ಮೆಂಟ್ ಎಂಪ್ಲಾಯಿ. ಹಾಗೆ ಹಿತಾಕ್ಷಿ ಪುರುಷೋತ್ತಮ್ ಇದ್ದಾರೆ. ಹಾಗೆ ಅನುರಾಧ ಶರತ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪುರಸಭೆಯ ವತಿಯಿಂದ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಜೊತೆಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಇಲ್ಲಿ ಅವರು ನಡೆಸಿಕೊಡುವವರಿದ್ದಾರೆ. ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ಆಗಿರ್ಬೋದು, ಇಲ್ಲೇ ಪುರಸಭೆಯ ವಠಾರದಲ್ಲಿ ಒಂದು ಕಿಚನ್ ಗಾರ್ಡನನ್ನು ಕೂಡ ಅವರು ಇವತ್ತು ನೆರವೇರಿಸಲಿಕ್ಕಿದ್ದಾರೆ. ಹಾಗೆಯೇ ವನ ಮಹೋತ್ಸವಕ್ಕಾಗಿ ಗಿಡಗಳನ್ನು ನಮಗೆ ತಂದುಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ
ನೀರು ಬಿಡುವ ಒಬ್ಬ ಹುಡುಗಿಗೆ ಮದುವೆ ಫಿಕ್ಸ್ ಆಗಿದೆ. ಅವಳಿಗೆ ಕೂಡ ಧನ ಸಹಾಯವನ್ನು ಕೊಡುವವರಿದ್ದಾರೆ. ಜೊತೆಗೆ ನಮಗೆ ರೈತರಾಗಿ ಸಹಕಾರ ನೀಡ್ತಾ ನಮ್ಮೆಲ್ಲ ತರಕಾರಿ ಬೆಳೆಗೆ ಪ್ರೋತ್ಸಾಹ ನೀಡುತ್ತಿರುವ ವಿಜಯ್ ರೈತರಿದ್ದಾರೆ, ರಾಷ್ಟ್ರ ಪ್ರಶಸ್ತಿ ವಿಜೇತರು. ಇವರಿಗೆ ಕೂಡ ಧನ ಸಹಾಯವನ್ನು ನಮ್ಮ ಕಾವೇರಿ ಲಯನ್ಸ್ ಕ್ಲಬ್ನ ವತಿಯಿಂದ ಇವತ್ತು ಡಾಕ್ಟರ್ ಕಲ್ಪನಾ ಮತ್ತು ಅವರ ತಂಡ ನೀಡಲಿಕ್ಕಿದೆ. ಇವರಿಗೆ ಮತ್ತೊಮ್ಮೆ ಪುರಸಭೆಯ ಪರವಾಗಿ ನಾವು ಅಭಿನಂದನೆಯನ್ನು ಹೇಳ್ತಾ, ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರವನ್ನು ನಾವು ಪುರಸಭೆಗೆ ಸ್ವಚ್ಛ ಭಾರತ್ ಮಿಷನ್ ನಡಿ ಕೇಳಿಕೊಳ್ತೇವೆ ಅಂತ ಹೇಳ್ತಾ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಕೂಡ ಆತ್ಮೀಯವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಮುಂದೆ ಕೂಡ ನಿಮ್ಮ ಸಹಕಾರವು ನಮಗೆ ಬೇಕಾಗಿದೆ. ಪತ್ರಿಕಾ ಮಾಧ್ಯಮ ಬಂಧುಗಳು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸೋಮೇಶ್ವರದೊಟ್ಟಿಗೆ ಇದ್ದು ಸೋಮೇಶ್ವರದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಚಾರಪಡಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಈ ದಿನ ಎಲ್ಲರಿಗೂ ಒಳ್ಳೆ ದಿನ ಆಗಲಿ ಅಂತ ಹಾರೈಸ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆ. ಸೋಮೇಶ್ವರ ಪುರಸಭಾ ವತಿರ್ದು ಆರೋಗ್ಯ ವಿಭಾಗದ ಪೌರ ಕಾರ್ಮಿಕರಿಗೆ PPE ಕಿಟ್ ಬೊಕ್ಕ ಸುರಕ್ಷಾ ದಿರಿಸ್ಲೆದ ವಿತರಣೆ ಮಲ್ತಿರ. ಅಂಚನೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ವಿಜಯ್ ಉಳಿಯರನ ಸಹಕಾರದ ಮಲ್ತಿನ ಥರ್ಮೋಕೋಲ್ ಬಾಕ್ಸ್ಡ್ ಸಾವಯವ ಕೃಷಿತ ಉದಿಪನ ವನ ಮಹೋತ್ಸವದ ಅಂಗವಾದ ದೈ ನಡ್ಪುನ ಬೊಕ್ಕ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆದ ಕಾರ್ಯಕ್ರಮನ ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ದ ಪ್ರಾಯೋಜಕತ್ವ ನಡಪಾಯಿರು.
ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಡಾಕ್ಟರ್ ಕಲ್ಪನಾ ಅಶ್ಫಾಕ್ ಥರ್ಮೋಕೋಲ್ ಸಾವಯವ ಕೃಷಿಯನ್ನು ಉದ್ದೀಪನ ಮಲ್ತದು ಕಾರ್ಯಕ್ರಮ ನಡಪಾತ್ ಕೊರಿಯರು. ಸೋಮೇಶ್ವರ ಪುರಸಭಾ ಮಾಜಿ ಸದಸ್ಯರು ಶ್ರೀಮತಿ ರೇವತಿ ವಿಶ್ವನಾಥ್ ಪ್ರಾರ್ಥನೆ ಪಂಡರು. ಆನೆ ಮೋನೆದ ಸ್ವಾಮಿಯೇ ಹಿರೆಪಾದ ಸುಖಿತೊನುವೆ, ಆನೆ ಮೋನೆದ ಸ್ವಾಮಿಯೇ ಹಿರೆಪಾದ ಸುಖಿತೊನುವೆ, ಏನಿಗಲ ಎಡ್ಡೆಂತಿನೇನು ഒരു പണ്ട് നട്ടനുവേ ഓ ആനെ മോനിത സ്വാമിയേ ഇരെ പാദ സുഖിതൊനുവേ ದುಂಬು ಪೂಜೆನ ಕೈಗೊನುನ ಗನದುಲ್ಲಯೇ ಮಲ್ಲಯೇ ನಂಬಿನ ಕ್ಲೆಗ ಇಂಬು ಕೊರ್ಪಿನ ಮಲ್ಲ ಮಹಿಮೆದ ಕರ್ತವೇ ಉಂಡೆ ಹೋಳಿಗೆ ಅಪ್ಪಗಾರಿಗೆ ಬಜಲ್ ತಾರಗೆ ಕರ್ಂಬುಲು ಪುಂಡಿ ಪುಂಡಿಡು ಮಸ್ತ್ ಗಮಿ ಪುನ ಬಾಲೆ ಮನಸ್ದ ಪುರ್ಲುನು ಆನೆ ಮೋನಿದ ಸ್ವಾಮಿಯೇ ಇರೆ ಪಾದ ಸುಗಿತುನುವೇ ವಿದ್ಯೆ ಬುದ್ಧಿದ ಬುಲ್ಪು ಕೊರ್ಪಿನ ಮಲ್ಲ ಮಹಿಮೆದ ಕರ್ತವೇ ಪೋತಿ ದಿನ ಅಜ್ಞಾನ ಕತ್ತಲೆ ಕಳೆದ ಕಾಪುಲಲೋ. ಪುರಸಭಾ ಸಿಬ್ಬಂದಿ ಶ್ರೀಮತಿ ರೂಪಾ ಎತ್ಕೊಂಡರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಯವರು ಧ್ವಜಾರೋಹಣ ಮಾಡಲಿದ್ದಾರೆ. ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾದ ಡಾಕ್ಟರ್ ಕಲ್ಪನಾ ಅಶ್ವಕ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಕೂಡ ನಮ್ಮ ಪುರಸಭೆಯ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕಾವೇರಿ ಲಯನ್ಸ್ ಕ್ಲಬ್ನ ಎಲ್ಲ ತಂಡದ ಸದಸ್ಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ನಮ್ಮ ಪುರಸಭೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ಪುರಸಭಾ ಸಿಬ್ಬಂದಿಯವರು ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪುರಸಭಾ ಪೌರ ಕಾರ್ಮಿಕರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೋಮೇಶ್ವರ ಪುರಸಭಾ ಸಿಬ್ಬಂದಿಲು ಕುಡ್ಲ ಕಾವೇರಿ ಲಯನ್ಸ್ ಕ್ಲಬ್ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.